ನಮ್ಮ ಮಾಜಿ ಶಾಸಕರು ಒಂದು ಪತ್ರಿಕೆ ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಸುದ್ದಿ ಪತ್ರಿಕೆಯಲ್ಲಿ ಮತ್ತು ಬೇರೆ ಬೇರೆ ವೆಬ್ ನ್ಯೂಸ್ ಅಲ್ಲಿ ಬಂದಿದೆ. ಫಸಲ್ ಬಿಮಾ ಯೋಜನೆ ಮತ್ತು ಹವಾಮಾನ ಆಧಾರಿತ ವಿಮಾ ಯೋಜನೆಯಲ್ಲಿ ಪುತ್ತೂರಿನ ಶಾಸಕರಾಗಿರುವಂತ ಅಶೋಕ್ ಕುಮಾರ್ ಅವರು ಗೊಂದಲಕಾರಿ ಹೇಳಿಕೆ ನೀಡಿದ್ದು ಸರಿಯಲ್ಲ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಬಳಿಕ ತುಂಬಾ ವಿಚಾರವನ್ನ ಪತ್ರಿಕಾಗೋಷ್ಠಿಯಲ್ಲಿ ಅವರು ಪ್ರಸ್ತಾವನೆ ಮಾಡಿದ್ದಾರೆ. ಇವತ್ತು ಏನಾಗಿದೆ ಅಂದ್ರೆ ಎಲ್ಲ ಈ ಯೋಜನೆ ಅನುಷ್ಠಾನಗೊಳ್ಳುವಂಥದ್ದು ಸಹಕಾರಿ ಸಂಘದ ಮೂಲಕ. 2018ರಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದೆ. ಫಸಲ್ ಬಿಮಾ ಯೋಜನೆ ಮತ್ತು ಹವಾಮಾನ ಆಧಾರಿತ ವಿಮಾ ಯೋಜನೆ ಅಂತೇಳಿ. ಫಸಲ್ ಬಿಮಾ ಯೋಜನೆಯಲ್ಲಿ ನಮಗೆ ಭತ್ತದ ಬೆಳೆಗೆ ಮಾತ್ರ, ಆಹಾರ ಬೆಳೆಗೆ ಮಾತ್ರ ಅದು ವಿಮಾ ಸೌಲಭ್ಯ ಸಿಗುವಂಥದ್ದು. ಆ ನಂತರ ಹವಾಮಾನ ಆಧಾರಿತ ವಿಮಾ ಯೋಜನೆಯಲ್ಲಿ ವಾಣಿಜ್ಯ ಬೆಳೆಗಳು, ನಿಮ್ಮ ತೋಟಗಾರಿಕಾ ಇಲಾಖೆ ಮೂಲಕ ಇವತ್ತು ವಾಣಿಜ್ಯ ಬೆಳೆಗಳು ಯಾವುದೆಲ್ಲ ಇದೆ ಅದರಲ್ಲಿ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ, ಉಡುಪಿ ಮತ್ತು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಸಂಬಂಧಪಟ್ಟಂತೆ ಅಡಿಕೆ ಮತ್ತು ಕರಿಮೆಣಸಿಗೆ ಕಾಳುಮೆಣಸು ಅಂತ ಹೇಳುವಂಥದ್ದು, ನಾವಿಲ್ಲಿ ಕರಿಮೆಣಸು ಅಂತ ಹೇಳುವಂಥದ್ದು. ಆ ಕರಿಮೆಣಸಿಗೆ ಇವತ್ತು ವಿಮಾ ಸೌಲಭ್ಯವನ್ನು ಒದಗಿಸಿಕೊಡುವಂಥ ಒಂದು ಯೋಜನೆಯನ್ನ 2018ರಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದು ಬಹಳಷ್ಟು ಪ್ರಚಾರದಲ್ಲಿ, ಯಾಕಂದ್ರೆ ಫಸಲ್ ಬಿಮಾ ಯೋಜನೆ ಕೇಂದ್ರದ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮ, ಹಾಗೆ ದೊಡ್ಡ ಪ್ರಚಾರ ಪಡ್ಕೊಂಡಿತ್ತು ಆ ಕಾರ್ಯಕ್ರಮ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ 23ನೇ ಸಾಲಿನ 23-24 ಈ ಪ್ರಸಕ್ತ ಆರ್ಥಿಕ ವರ್ಷದ ಸಾಲಿನಲ್ಲಿ ಈಗಾಗಲೇ ಫಸಲ್ ಬಿಮಾ ಯೋಜನೆಯನ್ನ ಜಾರಿ ಆಗ್ಬೇಕಿತ್ತು, ಆದರೆ ಅದು ಜಾರಿ ಆಗಿಲ್ಲ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದು ಫಸಲ್ ಬಿಮಾ ಯೋಜನೆ ಮಾತ್ರ ಜಾರಿಯಾಗಿದೆ, ಹವಾಮಾನ ಆಧಾರಿತ ವಿಮಾ ಯೋಜನೆ ಇವತ್ತು ಜಾರಿ ಆಗಿಲ್ಲ. ಅದರಲ್ಲಿ ಅಡಿಕೆ ಮತ್ತು ಕರಿಮೆಣಸು ಯಾವುದು ವಿಮೆ ಕೊಡುವಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಇತ್ತು. ಇದನ್ನು ಮನಗಂಡ ನಮ್ಮ ಶಾಸಕದ ಅಶೋಕ್ ಕುಮಾರ್ ಅವರು ಇವತ್ತು ಸರ್ಕಾರದ ಸಚಿವರ ಮಟ್ಟದಲ್ಲಿ ಇದನ್ನು ಒತ್ತಡ ಹಾಕಿ ಈ ಯೋಜನೆಯನ್ನು ಜಾರಿ ಮಾಡಬೇಕು, ಅಡಿಕೆ ಮತ್ತು ಕರಿಮೆಣಸು ಈ ಬೆಳೆಗೆ ವಿಮಾ ಸೌಲಭ್ಯ ಒದಗಿಸುವಂತ ಹಿಂದಂತೆ ಮಾಡುವಂತ ಕಾರ್ಯಕ್ರಮ ಮಾಡಬೇಕು ಅಂತ ಸತತವಾಗಿ ಒತ್ತಡ ಹಾಕಿದ್ದಾರೆ. ಇದು ಮಾಧ್ಯಮದಲ್ಲೆಲ್ಲ ಬಂದಿತ್ತು. ಅದಕ್ಕೆ ವಿರುದ್ಧವಾಗಿ ಸಂಜೀವ್ ಮಠದ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ, ಶಾಸಕರಿಗೆ ಅದರ ಬಗ್ಗೆ ಜ್ಞಾನ ಇಲ್ಲ ಅಂತ, ಅರಿವು ಇಲ್ಲ ಅಂತ ರೀತಿಯಲ್ಲಿ ಹೇಳಿದ್ದಾರೆ. ಅವರ ಹೇಳಿಕೆಯನ್ನು ಓದಿದಾಗ ಮತ್ತೆ ಅವರ ಏನು ಚಾನೆಲ್ ನಲ್ಲಿ ಮಾತಾಡಿದ ವಿಚಾರ ನೋಡಿದಾಗ 5 ವರ್ಷ ಶಾಸಕರಾಗಿದ್ದಂತ ಸಂಜೀವ್ ಮಠಂದೂರ್ ಅವರಿಗೆ ಯಾವುದೇ ಇದರ ಯೋಜನೆ ಬಗ್ಗೆ ಅರಿವಿಲ್ಲ ಅಂತೇಳಿ ನಾನು ಎದುರು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ಒಂದು ಮಾತು ಹೇಳ್ತಾರೆ ಅಲ್ಲಿ, ಕಳೆದ 3 ವರ್ಷಗಳಿಂದ ಇದು ಜಾರಿಯಾಗಿತ್ತು ಅಂತ. 18ರಲ್ಲಿ ಜಾರಿ ಆಗಿದೆ. ಇವರು ಶಾಸಕರಾದ ಸಂದರ್ಭದಲ್ಲೇ ಇದು ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಅದರಲ್ಲಿ ದಾಖಲೆ ಇದೆ. ನಾನು 18ಕ್ಕೆ ಜಾರಿ ಆದ್ದು ಫಸಲ್ ಬಿಮಾ ಯೋಜನೆ ಮತ್ತು ಮರು ವಿನ್ಯಾಸಗೊಂಡಂತ ಹವಾಮಾನ ಆಧಾರಿತ ವಿಮಾ ಸೌಲಭ್ಯವನ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರ ಜಾರಿ ಮಾಡಿದೆ. ಇವರು 5 ವರ್ಷ ಶಾಸಕರಾಗಿದ್ದವರಿಗೆ ಯೋಜನೆ ಬಗ್ಗೆ ಅರಿವು ಬೇಕಿತ್ತು. ಯಾವುದೆಲ್ಲ ಯೋಜನೆ ಇದೆ ಜನರಿಗೆ ಸಿಗುವಂತ ಯೋಜನೆ ಯಾವ್ದು, ಇವರು 3 ವರ್ಷ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಜ್ಞಾನೋದಯ ಅಂದ್ರೆ 3 ವರ್ಷದ ನಂತರ. 18ರಲ್ಲಿ ಇವರಿಗೆ ಶಾಸಕರಾಗಿದ್ದವರಿಗೆ ಇವ್ರಿಗೆ ಗೊತ್ತಿಲ್ಲ, 19ರಲ್ಲಿ ಗೊತ್ತಿಲ್ಲ, 20ನೇ ಇಸವಿಗೆ ಇವ್ರಿಗೆ ಜ್ಞಾನೋದಯ ಆಗಿದೆ. ಇವ್ರಿಗೆ ಗೊತ್ತಾದ ಲೆಕ್ಕ ಹಾಕಿ 3 ವರ್ಷ ಅಂತ ಹೇಳ್ತಾ ಇದ್ದಾರೆ. ಇದು ಜಾರಿಯಾಗಿ 5 ವರ್ಷ ಆಯ್ತು. ಹಾಗೆ ಯಾರಿಗೆ ಜ್ಞಾನ ಇಲ್ಲ ಅಂತ ಹೇಳುವಂತ ಪ್ರಶ್ನೆಯಲ್ಲಿ ಉದ್ಭವ ಆಗ್ತದೆ. ಇನ್ನೊಂದು ಮಾತು ಹೇಳ್ತಾರೆ ಅವರಲ್ಲಿ, ಫಸಲ್ ಬಿಮಾ ಯೋಜನೆಯಲ್ಲಿ ಭತ್ತದ ಬೆಳೆಗೆ ಸಿಗುವಂತಹದ್ದು, ಹವಾಮಾನ ಆಧಾರಿತ ಆ ಬೆಳೆ ವಿಮೆಯಲ್ಲಿ ಇವತ್ತು ವಾಣಿಜ್ಯ ತೋಟಗಾರಿಕೆ ಬೆಳೆಯಾದಂತ ಅಡಿಕೆ ಮತ್ತು ಕಾಳುಮೆಣಸಿಗೆ ಸಿಗುವಂತಹದ್ದು ಅದು ಇನ್ನೂ ಕೂಡ ಕೈ ಬಿಟ್ಟಿಲ್ಲ, ಅದಕ್ಕೆ ಸೇರ್ಪಡೆಗೊಳಿಸುವಂತ ಅವಕಾಶನೇ ಇಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಅದು ಕೈ ಬಿಟ್ಟಿಲ್ಲ. ಯಾಕಂದ್ರೆ ಅಶೋಕ್ ರೈ ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲಿ ಇರುವಂತದನ್ನು ನಾನು ಸೇರಿಸಿದ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅಂತೇಳಿ ಅರ್ಥ ಬರುವ ರೀತಿಯಲ್ಲಿ ಅವರು ಹೇಳಿದ್ದಾರೆ. ಇವತ್ತು ಸಹಕಾರ ಸಂಘದ ಅಧ್ಯಕ್ಷ ನಾವು ಇಬ್ರು ಇದ್ದೇವೆ, ಈಶ್ವರ ಭಟ್ರು ಇದ್ದಾರೆ, ನಾನಿದ್ದಾನೆ, ಉಪಾಧ್ಯಕ್ಷ ಇದ್ದಾರೆ. ಇವತ್ತು ಆ ವಿಮಾ ಏನು ಸರ್ಕಾರದ ಈಗ ವಿಮಾ ಸೌಲಭ್ಯ ಇರುವಂತ ವೆಬ್ಸೈಟ್ ಅಲ್ಲಿ ಇವತ್ತು ಫಸಲ್ ಬಿಮಾ ಯೋಜನೆ ಮಾತ್ರ ಕಾಣ್ತಾ ಇದೆ. ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು ಬ್ಲಾಕ್ ಮಾಡಿದ್ದಾರೆ, ಓಪನ್ ಆಗಿಲ್ಲ. ಅದರ ಅರ್ಥ ಏನು, ಆ ಯೋಜನೆಯಲ್ಲಿ ಇನ್ನೂ ಕೂಡ ಜಾರಿ ಆಗಿಲ್ಲ ಅಂತ ಅರ್ಥ.
ಇವರು ಹೇಳ್ತಾರೆ ಎರಡು ಇದೆ ಅಂತ ಹೇಳ್ತಾರೆ. ಇವರಿಗೆ ಅದರ ಜ್ಞಾನನೂ ಕೂಡ ಇಲ್ಲ ಅಂತ ನಾನು ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಉದಾಹರಣೆ ನಾನು ಹೇಳ್ತಾನೆ. ಇವರು ಯಾಕೆ ಅಂತ ಹೇಳಿದ್ರೆ, ಅವರು ಒಂದು ಕಡೆ ಅದು ಜಾರಿಯಲ್ಲಿದೆ, ಸುಮ್ಮನೆ ಅಶೋಕ ರೈ ಅವರು ಇದನ್ನ ನಾನು ಸೇರಿಸಿ ಮಾಡಿದ್ದೇನೆ ಅಂತ ಹೇಳಿ ಬಿಂಬಿಸುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳುವ ಮಾತ್ರೊಂದಿಗೆ ಅವರು ಇನ್ನೊಂದು ಸುಳ್ಳನ್ನ ಹೇಳ್ಕೊಂಡು ಬಂದಿದ್ದಾರೆ. ಈ ಯೋಜನೆ ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರ 10% ಅದರ ಏನು ವಿಮಾ ಪಾಲಿಸಿಯ ಪಾಲನ್ನ 10% ಕೇಂದ್ರ ಸರ್ಕಾರ ಕೊಡ್ತದೆ, 10% ರಾಜ್ಯ ಸರ್ಕಾರ ಕೊಡ್ತದೆ. ಇನ್ನೊಂದು ಅಜ್ಞಾನದ ಮಾತು ಹೇಳಿದ್ದಾರೆ, ಸುಳ್ಳು ಹೇಳಿದ್ದಾರೆ ಅವರು. ನಿಜವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈಗ ಅಡಿಕೆ ಬೆಲೆ ವಿಮೆಗೆ 51 ಎಕರೆ, 1 ಎಕರೆಗೆ, ಅದು ಹೆಕ್ಟರ್ ಲೆಕ್ಕದಲ್ಲಿ, ನಾವು ಎಕರೆ ಲೆಕ್ಕದಲ್ಲಿ ನಮ್ಮ ವೆಬ್ಸೈಟ್ ಅಲ್ಲಿ ಕಾಣ್ತಾ ಉಂಟು. 1 ಎಕರೆಗೆ 51,801 ರೂಪಾಯಿ 60 ಪೈಸೆ ವಿಮೆ ಕೊಡಬೇಕು. ಆ ವಿಮೆ ಫಿಕ್ಸ್ ಮಾಡಿದ್ದಾರೆ. 51 ವಿಮೆ ಕೊಟ್ಟಿದ್ದಾನೆ. ಗ್ರಾಸ್ ಪ್ರೀಮಿಯಂ ಅಂದ್ರೆ 34,940 ರೂಪಾಯಿ 18 ಪೈಸೆ ಇವತ್ತು ಪ್ರೀಮಿಯಂ ಇದೆ. ಅದರಲ್ಲಿ ಫಾರ್ಮರ್ ಶೇರ್ 5%, ಕೆಲವು 5%, ಸೆಂಟ್ರಲ್ ಶೇರು 10%, ಸ್ಟೇಟ್ ಶೇರು 52.45%. ಇಡೀ ಯೋಜನೆ ದೊಡ್ಡ ಪಾಲು ಕೊಡುವಂತದ್ದು ರಾಜ್ಯ ಸರ್ಕಾರ. ಆ ಹಿಂದೆ ಇದ್ದದ್ದು ಕೂಡ ರಾಜ್ಯ ಸರ್ಕಾರ, ಇಲ್ಲಿ ಬಿಜೆಪಿ ಸರ್ಕಾರ ಇದೆ, ಯಾರೇ ಸರ್ಕಾರ ಇದೆ. ಈಗ ದೊಡ್ಡ ಪಾಲಿರುವಂತದ್ದು ರಾಜ್ಯ ಸರ್ಕಾರದ್ದು. ಕೇಂದ್ರ ಸರ್ಕಾರ ಕೇವಲ 10% ಅವರ ಪಾಲು ಕೊಟ್ಟು ಇಡೀ ಯೋಜನೆ ಕೇಂದ್ರ ಸರ್ಕಾರದಲ್ಲಿ ಬಿಂಬಿಸುವಂತ ಕೆಲಸ ಬಿಜೆಪಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ರಾಜ್ಯ ಸರ್ಕಾರದ ಹೆಸರೇ ಇಲ್ಲ ಇಲ್ಲಿ. ಅವ್ರು ಎಲ್ಲೂ ಕೂಡ ರಾಜ್ಯ ಸರ್ಕಾರದ ಹೆಸರನ್ನ ಆ ಪ್ರಚಾರದಲ್ಲಿ ಬಳಸ್ಕೊಳ್ತಾ ಇದೆ. ಇಲ್ಲಿ ದೊಡ್ಡ ಶೇರ್ ಇರುವಂತಹದ್ದು ರಾಜ್ಯ ಸರ್ಕಾರದ ಅಂತ ನಿಮಗೆ ಮಾಹಿತಿ. ಇವ್ರು ಏನ್ ಹೇಳ್ತಾರೆ, ಅಶೋಕ್ ಅವರಿಗೆ ಏನು ಗೊತ್ತಿಲ್ಲ ಅಂತ ಹೇಳುವ. ಅವ್ರು ಮೊನ್ನೆ ಶಾಸಕರದ್ದು 5 ವರ್ಷ ಶಾಸಕರಾಗಿದ್ದವರಿಗೆ 10% ಕೇಂದ್ರ ಸರ್ಕಾರ, 10% ರಾಜ್ಯ ಸರ್ಕಾರ ಅಂತೇಳಿ. ಇದು ಬೇಕಾದ ಸುಳ್ಳು ಹೇಳೋದಲ್ಲ, ದಡ್ಡತನ ನನಗೆ ಗೊತ್ತಿಲ್ಲ. ಒಂದು 5 ವರ್ಷ ಶಾಸಕರಾಗಿದ್ದವರಿಗೆ ಯೋಜನೆ, ಅದು ಕೃಷಿಕರು, ಕ್ಯಾಂಪ್ದ ಡೈರೆಕ್ಟರ್ ಆಗಿದ್ದವರು, ಸ್ವತಃ ಕೃಷಿಕರು, ಅವರು ಕೂಡ ಇದರ ಫಲವನ್ನು ಉಣ್ತಾ ಇದ್ದಾರೆ, ಈ ಯೋಜನೆಯ ಫಲವನ್ನು ಉಣ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಜ್ಞಾನ ಇಲ್ಲ ಅಂತ ಹೇಳುವಂತ ವಿಚಾರವನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ಅವ್ರು ಏನು ಹೇಳಿದ್ದಾರೆ, ಜನಪ್ರತಿನಿಧಿಗಳು ಸುಳ್ಳು ಹೇಳಬಾರದು, ಜನರನ್ನ ಗೊಂದಲದಲ್ಲಿ ಮುಡಿಸಬಾರದು. ಇವತ್ತು ಗೊಂದಲ ಮುಡಿಸದಲ್ಲ, ಅಶೋಕ್ ರೈ ಅವರು ಇವತ್ತು ಆ ಯೋಜನೆಯನ್ನ ಕೈ ಬಿಟ್ಟಿದೆ, ಅದನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅದು ಗೊಂದಲ ಅಲ್ಲ. ಇವರು ಇವತ್ತು ಗೊಂದಲ ಮುಡಿಸುವಂತ ಕೆಲಸ ಮಾಡಿದೆ ಮಠಂದೂರು ಅವರು. ರೈತರಿಗೆ, ಕೃಷಿಕರಿಗೆ ಗೊಂದಲ ಮುಡಿಸುವಂತ, ಅಂದ್ರೆ ಯೋಜನೆ ಜಾರಿಯಲ್ಲಿದೆ ಅಂತ. ಇವತ್ತು ನೇರವಾಗಿ ನಾನು ಆರೋಪ ಮಾಡುವುದೇನಂತ ಹೇಳಿದ್ರೆ, ಈ ಯೋಜನೆಯ ಕೈ ಬಿಡ್ಲಿಕ್ಕೆ ಕಾರಣವೇ ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, 26/2023 ಒಂದು ಸರ್ಕ್ಯುಲರ್ ಅಧಿಸೂಚನೆ ಕರ್ನಾಟಕ ಸರ್ಕಾರ ಹೊರಡಿಸಿದೆ, ಮೊನ್ನೆ ಹೊರಡಿಸಿದೆ. ಅದರಲ್ಲಿ ಏನು ಕೋಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಇದು ಹೈಲೈಟ್ ಅಲ್ಲಿ ಮಾರ್ಕ್ ಮಾಡಿದ್ದಾನೆ, ಯಾವುದು ಇದರಲ್ಲಿ. ಅದರಲ್ಲಿ ದಿನಾಂಕ 6/2/2023 ನಡೆದ ರಾಜ್ಯ ಮಟ್ಟದ ಬೆಲೆ ವಿಮೆ ಸಮನ್ವಯ ಸಮಿತಿ ಸಭೆಯ ತೀರ್ಮಾನದಂತೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಪರಿಷ್ಕೃತ ಮಾರ್ಗಸೂಚಿ ಅನ್ವಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯನ್ನು ಅನುಮೋದನೆ ನೀಡಿದ್ದೇವೆ. ಕೇವಲ ಅಲ್ಲಿ ಬೆಲೆ ವಿಮೆ ಯೋಜನೆಯಲ್ಲಿ, ಈ ವಿಮೆ ಯೋಜನೆಯಲ್ಲಿ ಒಂದಕ್ಕೆ ಮಾತ್ರ ಅನುಮೋದನೆ ಕೊಟ್ಟಿದ್ದಾರೆ, 6/2/2023. ಆಗ ಯಾರ ಸರ್ಕಾರ ಇದ್ದದ್ದು? ಬಿಜೆಪಿ ಸರ್ಕಾರ ಇದ್ದದ್ದು. ಆಗ ಶಾಸಕರಾಗಿದ್ದದ್ದು ಸಂಜೀವ್ ಮಠಂದೂರು ಅವರು. ಇದಕ್ಕೆ ನೇರ ಹೊಣೆ ಇವತ್ತು ಬಿಜೆಪಿ ಸರ್ಕಾರ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಕೇಂದ್ರದ ಪರಿಷ್ಕೃತ ಏನು ಮಾರ್ಗಸೂಚಿಯನ್ನೇ ಈ ರಾಜ್ಯದ ಬಿಜೆಪಿ ಸರ್ಕಾರದಲ್ಲಿರುವಂತಹ ಸಮನ್ವಯ ಸಮಿತಿ ಈ ತೀರ್ಮಾನ ತೆಗೆದುಕೊಂಡಿದೆ. ಅದರಲ್ಲಿ ಹವಾಮಾನ ಆಧಾರಿತ ಬೆಲೆ ವಿಮೆ ಯೋಜನೆ ಕೈ ಬಿಟ್ಟಿದೆ. ಅದರಿಂದಾಗಿ ಅಡಿಕೆ ಮತ್ತು ಕರಿಮೆಣಸಿಗೆ ವಿಮೆ ಸೌಲಭ್ಯ ಸಿಗ್ತಾ ಇಲ್ಲ. ಇದನ್ನು ಶಾಸಕರು ಇವತ್ತು ಪ್ರಯತ್ನ ಪಟ್ಟಿದ್ದಾರೆ ಸೇರಿಸಲಿಕ್ಕೆ, ಆ ಯೋಜನೆಯನ್ನು ಅನುಷ್ಠಾನ ಮಾಡಬೇಕು, ಅದಕ್ಕೆ ಬೇಕಾದ ಕಾರ್ಯಕ್ರಮ ಹಾಕಬೇಕು ಅಂತ ಹೇಳುವಂತ ಪ್ರಯತ್ನವನ್ನ ಸತತ ಪ್ರಯತ್ನ ಪಟ್ಟಿದ್ದಾರೆ. ಇದನ್ನು ಏನು ಮಾಡಿದ್ದಾರೆ ಶಾಸಕರು? ಈ ವಿಚಾರಣೆ ಹೇಳ್ತಾ ಇಲ್ಲ. ಎಲ್ಲಿ ಜಾರಿಯಲ್ಲಿದೆ? ಇವರು ಹೇಳುವಂಥದ್ದು 2 ಜಾರಿಯಲ್ಲಿದೆ, ಎಲ್ಲಿ ಜಾರಿಯಲ್ಲಿದೆ? ಇಲ್ಲಿ ಏನಾಗಿದೆ, ನಮ್ಮ ಶಾಸಕರ ಈ ಒಂದು ನಡೆಯ ಬಗ್ಗೆ ಇಡೀ ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯ ಇಲ್ಲ ಈಗ ಧ್ವನಿ ಎತ್ತಿದ್ದು ನಮ್ಮ ಅಶೋಕ್ ಕುಮಾರ್ ರೈ. ಇವತ್ತು ಇಡೀ ಕೃಷಿಕರ ವಲಯದಲ್ಲಿ, ರೈತರ ವಲಯದಲ್ಲಿ ಇವತ್ತು ಅಶೋಕ್ ಕುಮಾರ್ ರೈ ಅವರ ಈ ನಡವಳಿಕೆ, ಅವರ ಪರವಾಗಿ ನಿಂತ ಈ ಒಂದು ಕಾರ್ಯಕ್ರಮ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸುವುದನ್ನು ಹೊಟ್ಟೆ ಕಿಚ್ಚಿಸುವ ಪ್ರಾರಂಭ ಆಗಿದೆ.
ಮಠೊಂದರವರೆಗೆ. ಈಗ ಏನು ಉದ್ಯೋಗ ಇಲ್ಲ ಅವರಿಗೆ, ಟೀಕೆ ಮಾಡುವ ಕೆಲಸ ಕೂತು. ಈಗ ಹೊಟ್ಟೆ ಕಿಚ್ಚು ಪ್ರಾರಂಭ ಆಯಿತು. ಆ ಹೊಟ್ಟೆ ಕಿಚ್ಚಿನ ಒಂದು ಇದರಲ್ಲಿ ಇವತ್ತು ಆರೋಪ ಮಾಡುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಅವರ ಹೇಳಿಕೆಯಲ್ಲಿ ಕಂಪನಿ ಲಾಸ್ ಅಲ್ಲಿದೆ, ಇನ್ಸೂರೆನ್ಸ್ ಕಂಪನಿ ಲಾಸ್ ಅಲ್ಲಿ ಇರ್ಲಿಕ್ಕೆ ಇನ್ಸೂರೆನ್ಸ್ ಏಜೆಂಟ್ ಕಂಪನಿ ಇವರು ಯಾವ ಆಧಾರದಲ್ಲಿ ಇವರು ಹೇಳ್ತಾ ಇದ್ದಾರೆ ಇನ್ಸೂರೆನ್ಸ್ ಕಂಪನಿ ಲಾಸ್ ಅಲ್ಲಿ ಇದೆ ಅಂತ ಹೇಳಿ? ಸುಳ್ಳು ಸುಳ್ಳು ಹೇಳಿ ಕೊಡಬಾರ್ದಲ್ಲ. ಇವರು ಇನ್ಸೂರೆನ್ಸ್ ಕಂಪನಿ ಪರವಾಗಿರ್ಬೇಕಾದಲ್ಲ, ರೈತರ ಪರವಾಗಿರ್ಬೇಕಾದ? ನೋಡಿ, ಒಂದು ಉದಾಹರಣೆ ನಾನು ಹೇಳ್ತಾನೆ. 2018-19 ಸಾಲಿನಲ್ಲಿ ಇಡೀ ದೇಶಾದ್ಯಂತ ವಿಮಾ ಯೋಜನೆಯನ್ನ ರಿಲಯನ್ಸ್ ಕಂಪನಿ ಅವರು ರಿಲಯನ್ಸ್ ಇನ್ಸೂರೆನ್ಸ್ ಕಂಪನಿ ಅವರಿಗೆ ಕೊಟ್ಟಿದ್ರು ಕೇಂದ್ರ ಸರ್ಕಾರ. 63,000 ಕೋಟಿ ನಿಮಗೆ ಪ್ರೀಮಿಯಂ ಕಲೆಕ್ಟ್ ಆಗಿದೆ 18-19ರಲ್ಲಿ. 63,000 ಕೋಟಿ, ಒಂದು ಪೈಸೆ ಖರ್ಚಿಲ್ಲದೆ. ಯಾರಂದ್ರೆ ಎಲ್ಲ ರಿಲಯನ್ಸ್ ಕಂಪನಿಯ ನೌಕರರಾಗಿ ನಾವು, ನಮ್ಮ ಸಹಕಾರ ಸಂಘದವರು. ಯಾಕಂದ್ರೆ ಎಲ್ಲ ಪ್ರೀಮಿಯಂ ಅನ್ನ ಕರೆಕ್ಟ್ ಮಾಡಿಕೊಂಡು ಅವರಿಗೆ ಅವರ ಅಕೌಂಟ್ಗೆ ಹಾಕೊಂಡು 63,000 ಕೋಟಿಯಲ್ಲಿ ಜಮೆ ಆದದ್ರಲ್ಲಿ ಅವರು ಇನ್ಸೂರೆನ್ಸ್ ಕೊಟ್ಟು 15,000 ಕೋಟಿ, 48,000 ಕೋಟಿ ಒಂದು ಸೆಕ್ಟರ್, ಪ್ರೈವೇಟ್ ಸೆಕ್ಟರ್ಗೆ ಲಾಭ ಆಗಿದೆ. ಇದಕ್ಕೆ ಮೊದಲು ಇತ್ತು ಬಿಜೆಪಿ ಸರ್ಕಾರ, ಕೇಂದ್ರ ಸರ್ಕಾರ ಬರುವ ಮೊದಲು ಈ ಬೆಳೆ ವಿಮೆ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಇತ್ತು ಕೂಡ, ಆದರೆ ಕಡ್ಡಾಯಗೊಳಿಸಿರ್ಲಿಲ್ಲ. ಹಾಗೆ ಇನ್ಸೂರೆನ್ಸ್ ಕಂಪನಿ ಇದ್ದದ್ದು ಸರ್ಕಾರದ ಇನ್ಸೂರೆನ್ಸ್ ಕಂಪನಿ ಇದ್ದದ್ದು. ಇವರೆಲ್ಲ ಖಾಸಗಿ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಇವರು ಟೆಂಡರ್ ಕರಿಬೇಕು. ಯಾಕೆ ಸ್ವಾಮಿ ನೀವು ಟೆಂಡರ್ ಕರಿಬೇಕು? ಸರ್ಕಾರದ ಇನ್ಸೂರೆನ್ಸ್ ಕಂಪನಿ ಇಲ್ಲೋ ಅವ್ರಿಗೆ ಕೊಡ್ಬೋದಲ್ಲ ನೇರವಾಗಿ. ನೀವು ಟೆಂಡರ್ ಕರೆದಿಲ್ಲ, ಟೆಂಡರ್ ಹಾಕಿಲ್ಲ, ಅದು ಇದು ಅಂತೇಳಿ ಸುಮ್ಮನೆ ಅಲ್ಲಿ ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಇಲ್ಲಿ ಇನ್ಸೂರೆನ್ಸ್ ಕಂಪನಿ ನಷ್ಟದಲ್ಲಿ ಅಂತ ಹೇಳುವಂತ ವಿಚಾರದಲ್ಲಿ ಒಬ್ಬ ವ್ಯಕ್ತಿಗೆ ಸಿಕ್ಕಿದಂತ ನಾನು ಹೇಳ್ತಾನೆ. 21-22ರಲ್ಲಿ ಅವರಿಗೆ ಸಿಗಬೇಕಾದ ಅವರ ಪ್ರೀಮಿಯಂ ಕ್ರಾಸ್ 84,939 ರೂಪಾಯಿ 46 ಪೈಸೆ ಕಟ್ಟಿದೆ. 84,000 ನಾನು ನಿಮಗೆ ಜರಸ್ ಬರ್ಕೊಡ್ತೇನೆ. 84,039 ರೂಪಾಯಿ 46 ಪೈಸೆ ಕೇಂದ್ರ ಸರ್ಕಾರದ ಪಾಲು, ರಾಜ್ಯ ಸರ್ಕಾರದ ಪಾಲು, ಅವರ 5% ಯಾರ್ದು ಫಾರ್ಮರ್ ಪಾಲು ಸೇರಿ ಆ ಪ್ರೀಮಿಯಂ ಜಮೆ ಎಷ್ಟಾಗಿದೆ ಅಂದ್ರೆ 84,000 ರೂಪಾಯಿ ಚಿಲ್ಲರೆ ರೂಪಾಯಿ ಅವರಿಗೆ ಜಮೆ ಆಗಿದೆ. ಯಾವುದು ಇದು? ಅಡಿಕೆ. ಅಲ್ಲ, ಒಬ್ಬ ರೈತನಿಗೆ ಸರ್ಕಾರ ಎಲ್ಲ ಸೇರಿ ಕಟ್ಟಿದೆ. ಹೌದೌದು. ಅಂದ್ರೆ ಒಂದು ಹೆಕ್ಟೇರ್ಗೆ, ಒಂದು 2.5 ಎಕರೆಗೆ ಉಂಟು. 21-22ರಲ್ಲಿ 84,000. ನನಗೆ ಈಗ ಅದೆಲ್ಲ ನಮಗೆ ನೇರವಾಗಿ ಬರುವುದಿಲ್ಲ, ನೇರವಾಗಿ ರೈತರಿಗೆ ಹೋಗ್ತದೆ. ನಾವು ಸಹಕಾರ ಸಂಘದವರು ಏಜೆಂಟ್ ಆಗಿ ಕೆಲಸ ಮಾಡೋದು ಅಷ್ಟೇ, ಮತ್ತೆ ಗೊತ್ತಿಲ್ಲ ನಮ್ಗೆ ಏನಾಗಿದೆ ಅಂತ ಗೊತ್ತಾಗುದಿಲ್ಲ. ಪಾರ್ಟಿಗೆ ಬರ್ತದೆ. ಅಲ್ಲ, ನಮಗೇನು ತೊಂದರೆ ಇಲ್ಲ, ಪಾರ್ಟಿಗೆ ಬರಲಿ. ಆದ್ರೆ ನಮ್ಗೆ ಯಾರಾದ್ರೂ ಕೇಳಿದ್ರೆ ಉತ್ತರ ಕೊಡುವಂತ ಪ್ರಶ್ನೆ ನಮ್ಮ ಹತ್ರ ಇಲ್ಲ. ಸಹಕಾರ ಸಂಘದವರಿಗೆ ಅದೊಂದು ಉದ್ದಾಟ ಉಂಟು. 84,000 ಚಿಲ್ಲರೆ ಪ್ರೀಮಿಯಂ ಜಮೆ ಆಗಿದೆ. ಇದು ನಮ್ಮ ಸೊಸೈಟಿ ಒಬ್ಬ ಸ್ಟಾಫಿಗೆ, ನಮ್ಮ ನೌಕರನಿಗೆ, ಅವರಿಗೆ ಅವತ್ತು ವಿಮೆ ಸಿಕ್ಕಿದ್ದು 53,407. 30,000 ಇನ್ಸೂರೆನ್ಸ್ ಕಂಪನಿಗೆ ಲಾಭ ಆಗಿದೆ ಒಬ್ಬನಿಂದ. 53,407 ರೂಪಾಯಿ 91 ಪೈಸೆ. 30,000 ಒಬ್ಬನಿಂದ ವಿಮಾ ಕಂಪನಿಗೆ ಲಾಭ ಆಗಿದೆ. 21-22 ನನಗೆ 21-22 ಉಂಟು ನನ್ನ ಹತ್ರ. 1-22ರಲ್ಲಿ ಟೋಟಲಿ 84,000 ಪ್ರೀಮಿಯಂ ಜಮೆ ಆಗಿದೆ. ನಾನು ಹೇಳುದು ಒಬ್ಬ ರೈತರ ಹೆಸರಲ್ಲಿ ಒಂದು ವ್ಯಕ್ತಿ ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ರೈತ ಸೇರುವಾಗ 84,000 ಪ್ರೀಮಿಯಂ ಆಗ್ತದೆ. 84,000 ಆಗ್ತದೆ, ಕಟ್ಟಲೇಬೇಕು. ಕಟ್ಟಲೇಬೇಕು, ಇಲ್ಲದ್ರೆ ಇನ್ಶೂರೆನ್ಸ್ ಅದು ಫುಲ್ಫಿಲ್ ಆಗುದಿಲ್ಲ. 84,000 ಚಿಲ್ಲರೆಯಲ್ಲಿ ಕಟ್ಟಿದ್ದ. ನಾನು ಈಗ ನಷ್ಟ ಅಂತ ಹೇಳಿದಕ್ಕೆ ನಾನು ವಿವರಣೆ ಕೊಡುದು. 84,309.46 ಪೈಸೆ ಪ್ರೀಮಿಯಂ ಜಮೆ ಆಗಿದೆ. ಅವರಿಗೆ ಪರಿಹಾರ ಸಿಕ್ಕಿದ್ದು 53,407. ಆದ್ರೆ 30,000 ರೂಪಾಯಿ ಒಂದು ಫಾರ್ಮರ್ ಒಬ್ಬನಿಂದ ಅವರಿಗೆ ಇನ್ಶೂರೆನ್ಸ್ ಕಂಪನಿಗೆ 1 ವರ್ಷದ ಲಾಸ್. ಯಾವ ಆಧಾರದಲ್ಲಿ ಮಠಂದೂರವರು ನಷ್ಟ ಆಗಿದೆ, ಟೆಂಡರ್ ಹಾಕಲಿಕ್ಕೆ ಬರುವುದಿಲ್ಲ ಅಂತ ಹೇಳುವ ವಿಚಾರ ಯಾವ ಆಧಾರದಲ್ಲಿ ಹೇಳಿದೆ? ಅದಕ್ಕೆ ನಾನು ಇನ್ಶೂರೆನ್ಸ್ ಏಜೆಂಟ್ ಕಂಪನಿಯ ವಕ್ತಾರರ ಇವರು ಅಂತ ಹೇಳುವಂತ ವಿಚಾರ. ಇದೆಲ್ಲ ಸುಳ್ಳು ಸುಳ್ಳು ಹೇಳ್ಬಾರ್ದಲ್ಲ. ಈಗ ಅದೊಂದು ಕತೆ ಬೇರೆ ಇದೆ.
ಹವಾಮಾನ ಆಧಾರಿತ ಅಂತ ಹೇಳೋದು ವಿಚಾರದಲ್ಲಿ ಪಂಚಾಯತಿಯಲ್ಲಿ ಇರುವಂತ ಹವಾಮಾನ ಒಂದು ಮಿಷನ್ ಇದೆ ಅಂತ ಹೇಳ್ತಾರೆ. ನಾನಿನ್ನೂ ನೋಡ್ಲಿಲ್ಲ. ಅವರು ಈ ಹವಾಮಾನದ ವ್ಯತಿರಿಕ್ತದ ಇದರಲ್ಲಿ ಹೋಗುವಂತ ವಿಚಾರವನ್ನ ಮಾಡುದು ಹವಾಮಾನ ಆಧಾರಿತ. ನಿಮ್ಮ ಬೆಳೆ ಬಂದು ಫೀಲ್ಡ್ ನೋಡಿ ಮಾಡುದಲ್ಲ, ಹವಾಮಾನ ಆಧಾರಿತವಾಗಿ ಅದನ್ನು ಐಡೆಂಟಿಫೈ ಮಾಡಿ ಕೊಡುವಂಥದ್ದು. ನಾನು ಒಂದು ವಿಚಾರ ಹೇಳ್ತೇನೆ, ಒಂದು ಇನ್ಶೂರೆನ್ಸ್ ಕಂಪನಿ ಪ್ರೀಮಿಯಂಗಿಂತ ಜಾಸ್ತಿ ಪರಿಹಾರ ಕೊಡ್ಲಿಕ್ಕೆ ಆಗ್ತದ? ಯಾವ ಕಂಪನಿ ಕೊಡುದಿಲ್ಲ, ಸಾಧ್ಯನೇ ಇಲ್ಲ. ನಾನು ಹೇಳ್ತಾನೆ, ಯಾವ್ದು ಟೆಂಡರ್ ಹಾಕುವಾಗ ಅದು ಲೆಕ್ಕಾಚಾರ ಮಾಡಿ ಹಾಕುದು. ನಾನು ಒಂದು ಉದಾಹರಣೆ, 18-19 ಸಾಲಿನಿಂದ 63,000 ಕೋಟಿ ಜಾಮ್ಯ ಆದದ್ದು, ಅವ ಕೊಟ್ಟದ್ದು 15,000 ಕೋಟಿ ಅಂಕಿಅಂಶ ಇತ್ತು, ನಮ್ಮ ಹತ್ರ ಇತ್ತು. ಇಲ್ಲಿ ನಷ್ಟ ಆಗಿದೆ, ಯಾವ ಇನ್ಶೂರೆನ್ಸ್ ಕಂಪನಿಗೆ ನಷ್ಟ ಆಗಿದೆ? ಇದು ಪ್ರೈವೇಟ್ ಸೆಕ್ಟರ್ಗೆ ಲಾಭ ಮಾಡುವಂತ ಕಾರ್ಯಕ್ರಮ. ಅದು ಬಿಡಿ, ಅದೊಂದು ವಿಚಾರ ಬೇರೆ ಇರಲಿ. ನಾವು ರೈತರಿಗೆ ಸಿಗುವಂತ ಸವಲತ್ತು ಸಿಗ್ತಾ ಇತ್ತು, ಅದಕ್ಕೆ ನಾವು ಯಾರು ಮಾತಾಡಲಿಲ್ಲ. ಯಾಕೆ ಸರ್ಕಾರದ ಇನ್ಶೂರೆನ್ಸ್ ಕಂಪನಿಯನ್ನು ಅಳವಡಿಸಬಾರ್ದು? ಯಾಕೆ ಟೆಂಡರ್ ಕರಿಬೇಕು ಅನ್ನೋ ಪ್ರಶ್ನೆ ಎಲ್ಲರೂ ಇದೆ. ಮತ್ತೆ ಇನ್ನೊಂದವರು ಸುಳ್ಳು 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 ಹೇಳಿಕೊಂಡು ಬಂದಿದ್ದಾರೆ. ಯಾವುದು? ನಾವು 5 ಲಕ್ಷ 3ರಿಂದ ಶೂನ್ಯ ಬಡ್ಡಿ ದರದಲ್ಲಿ ಕೊಡುವಂತ ಸಾಲ 3 ಲಕ್ಷ ಇತ್ತು, ಅದು 5 ಲಕ್ಷ ಏರಿಸಿದ್ದೇವೆ. ದೀರ್ಘಾವಧಿ ಸಾಲ 3% ಅಲ್ಲಿ ಕೊಡುವಂತದ್ದನ್ನ 10 ಲಕ್ಷ 20 ಲಕ್ಷ ಸೇರಿಗೆ ನಾವು ಕ್ಯಾಬಿನೆಟ್ ಅಲ್ಲಿ ಇಟ್ಟು ಮಂಜೂರಾಗಿದೆ. ಸುಳ್ಳು ಹೇಳಿದ್ದಾರೆ, ಮಾಡಿದ್ದಾರೆ. ಇವರು ಚುನಾವಣೆ ಬಂದಾಗ ಘೋಷಣೆ ಮಾಡಿದ್ದಾರೆ. ಇವರಿಗೆ ಅಷ್ಟು ಕಾಳಜಿರ್ತಾರೆ ಬಿಜೆಪಿ ಸರ್ಕಾರಕ್ಕೆ, ಶಾಸಕರಿಗೆ ಕಾಳಜಿರ್ತಿದ್ರೆ ಇವರಿಗೆ 3 ವರ್ಷ ಅಧಿಕಾರ ಇದ್ರೆ ಆಗಲೇ ಮಾಡ್ಬೋಯ್ತಲ್ಲ ಪ್ರಥಮ ಅವಧಿಯಲ್ಲೇ. ಕೊನೆಗೆ ಚುನಾವಣೆ ಆಗುವಾಗ ಯಾಕೆ ನೀವು ಡೋಂಗಿ ಹೇಳ್ತೀರಿ? ಇದು ಒಟ್ಟಾರೆ ಷಡ್ಯಂತ್ರ ಏನಂತ ಹೇಳಿದ್ರೆ, ಏನು ಕಾಂಗ್ರೆಸ್ ಗ್ಯಾರಂಟಿ ಘೋಷಣೆ ಮಾಡಿತಾ, ಬಿಜೆಪಿಯವರಿಗೆ ನಿಘಂಟು ಗೊತ್ತಿತ್ತು, ಅವರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಎಲ್ಲ ಬರ್ತದೆ ಸರ್ಕಾರ ಬರುವುದಿಲ್ಲ ಅಂತೇಳಿ. ಆಗ ಫೆಬ್ರವರಿಯಲ್ಲೇ ಕರೆಂಟ್ ಬಿಲ್ ಅನ್ನು ಏರಿಸಿ ಹೋಗಿದ್ದಾರೆ. ಈಗ ಬೈಯುದು ಯಾರು? ಕಾಂಗ್ರೆಸ್ನವರಿಗೆ. ಅವರು ಕೂಡ ಪ್ರತಿಭಟನೆ ಏರಿಸೋರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಇವರು ಈ ಹವಾಮಾನ ಆಧಾರಿತ ಬೆಲೆ ಸಾಲವನ್ನ ಸಮಾನ ಸಮಿತಿಯಲ್ಲಿ ತೆಗೆದು ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸಲಿಕ್ಕೆ ಪ್ರಯತ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಅಂತ ಹೇಳೋದು ವಿಚಾರ ನಾನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಇತ್ತು ಸಮಾನ ಸಮಿತಿಯಲ್ಲಿ ಕಳೆದ ವರ್ಷ ಜಾರಿ ಆಗ್ಲಿಲ್ವಾ? ಈಗ ಭತ್ತದ ಬೆಲೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಉಂಟು? ಈಗ ನೀರಾವರಿ ಬೆಲೆ ಬೇರೆ, ಘಟ್ಟದಲ್ಲ ನೀರಾವರಿ ಬೆಲೆಗೆ ಬೇರೆ ಇದೆ. ನಮ್ಮ ಉಡುಪಿ ಮತ್ತು ನಮ್ಮ ದಕ್ಷಿಣ ಮಳೆಯಾಶ್ರಿತ ಯಾವುದು ಬೆಲೆ ಅಂತೇಳಿ ಮಾಡಿದ್ದಾರೆ. ಇವತ್ತು ಹೇಳಿದರೆ ಅದರಲ್ಲಿ ಎಷ್ಟೋ ಆಹಾರ ಬೆಲೆಗಳನ್ನು, ಅದರಲ್ಲಿ ಅಡಿಕೆ ಬೆಲೆ ಇಲ್ಲ, ಅದರಲ್ಲಿ ಫಸಲ್ ಬಿಮಾ ಯೋಜನೆಯಲ್ಲಿ ಬರಲಿದೆ. ಅಂದ್ರೆ ಇವರು ಅದು ಎರಡು ಗೊತ್ತಿದೆ ಅವರಿಗೆ. ಫಸಲ್ ಬಿಮಾ ಯೋಜನೆ ಯಾವುದು, ಹವಾಮಾನ ಆಧಾರಿತ ವಿಮೆ ಯೋಜನೆ. ಹತ್ತಿರ ಕೂತವರು ಹೇಳ್ತಾ ಇದ್ದಾರೆ. ಅಶೋಕ್ರವರಿಗೆ ಏನು ಗೊತ್ತಿಲ್ಲ ಅಂತ ಹೇಳುವಂಥದ್ದು ಬಿಕ್ಕಿ ಅವರು ಇವರು ಅಲ್ಲಿ ಕೂತು ಅವರು ಆಚೆ ಈಚೆ ಕೂತವರನ್ನು ನೋಡಿ, ವಿಡಿಯೋ ನೋಡಿ, ಆಚೆ ಈಚೆ ಕೂತವರು ಹೇಳ್ತಾ ಇದ್ದಾರೆ, ಕಿವಿಗೆ ಶಬ್ದ ಕೇಳ್ತಾ ಇದ್ದಾರೆ, ವಾಯ್ಸ್ ಕೇಳ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿ ದಾಖಲೆಟ್ ಮಾಡುವವರಿದ್ರೆ ಅವ್ರು ದಾಖಲೆಟ್ ಮಾಡಬೇಕು, ಅದ್ರ ಜ್ಞಾನ ಇರಬೇಕು. ಅವರು ಕ್ಯಾಂಪ್ ಡೈರೆಕ್ಟರ್ ಆಗಿದ್ದ ಎಷ್ಟೋ ವರ್ಷ ಇದ್ದವರು ಅವರು, ಮತ್ತೊಂದೂರವರು. ಈಗ ಏನಾಗಿದೆ ಅಂತ ಹೇಳಿದ್ರೆ ಅವರಿಗೆ ಬೇರೆ ಕೆಲಸ ಇಲ್ಲ. ಬಿಜೆಪಿಲಿ ಪತ್ರಿಕಾಗೋಷ್ಠಿ ಮಾಡ್ಲಿಕ್ಕೂ ಜನ ಸಿಕ್ಕುದಿಲ್ಲ. ಈಗ ಆ ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರು. ಅವರ ಇದನ್ನು ಗೊಂದಲದೊಟ್ಟಿಗೆ ನಾವೊಂದು ಇದ್ದೇವೆ ಅಂತೇಳಿ ಇವತ್ತು ನಮ್ಮ ಶಾಸಕರು ಯಾವ ರೀತಿ ಕಾರ್ಯಕ್ರಮ ಆಗ್ತಾ ಇದ್ದಾರೆ ಅಂತೇಳಿ ಎಲ್ಲರಿಗೂ ಗೊತ್ತಿದೆ. ಈಗ ಸಹಕಾರ ಮಂಡಳಿ, ಬೇರೆ ಬೇರೆ ಇಲಾಖೆ ಮಂಡಳಿ ಅಭಿವೃದ್ಧಿ ಮಟ್ಟಿಗೆ ಯಾವ ತರ ಅದನ್ನು ವೇಗವನ್ನ ಅವರು ಭಾರಿ ಫಾಸ್ಟ್ ಅಲ್ಲಿ ಇವತ್ತು ಅಭಿವೃದ್ಧಿಗೆ ಚಾಲನೆ ಕೊಡುವಂತ ಕೆಲಸ ಎಲ್ಲ ಕಡೆ ಭೇಟಿ ಕೊಟ್ಟುಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ಇದರಲ್ಲಿ ಅನುಷ್ಠಾನ ಆಗಬೇಕು, ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತೇಳಿ ಒಂದು ವಿಚಾರ ಬಂದಾಗ ಇವರು ಆ ಹೊಟ್ಟೆ ಕಿಚ್ಚಿನಲ್ಲಿ ಮತ್ಸರದಲ್ಲಿ ಇವತ್ತು ಶಾಸಕರ ಮೇಲೆ ಆರೋಪ ಮಾಡುವಂಥದ್ದು, ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ನಾ ಇನ್ನೊಂದು ಮಾತಾಡೋ ಹತ್ರ ನಾನು ಮತ್ತೊಂದರ ಹೊತ್ತು ಕೇಳಿಕೆ ಪ್ರಶ್ನೆ ಇಚ್ಛೆ ಪಡ್ತಿದ್ದೆ. 5 ವರ್ಷದಲ್ಲಿ ಕಟ್ ಕನ್ವರ್ಸ್ ಪ್ರಾಬ್ಲಮ್ ಇತ್ತು ಇಲ್ಲಿ ನಗರಸಭೆಗೆ ಸಂಬಂಧಪಟ್ಟಂತೆ. ಕಟ್ ಕನ್ವರ್ಷನ್ ಪ್ರಾಬ್ಲಮ್ ಇತ್ತು. 5 ವರ್ಷದಲ್ಲಿ ಇವರಿಗೆ ಒಂದು ಏನಾದ್ರೂ ಪರಿಹಾರ ಕಂಡುಕೊಳ್ಳಿಕ್ಕೆ ಆಗಿದೆ. ಪ್ಲಾಟಿಂಗ್ ಆಗದ ಎಷ್ಟೋ ಜನ ಒಂದೇ ಒಂದು ಪ್ಲಾಟಿಂಗ್ ಆಗದ ರೀತಿಯಲ್ಲಿ ಆ ಪ್ಲಾಟಿಂಗ್ ಸಮಸ್ಯೆಯನ್ನು ನಿವಾರಣೆ ಮಾಡ್ಲಿಕ್ಕೆ ಆಗಲಿಲ್ಲ. ಅಲ್ಲಿ ಕನ್ವರ್ಷನ್ 3 ದಿವಸದಲ್ಲಿ ಕನ್ವರ್ಷನ್ ಮಾಡಿಕೊಡ್ತೇವೆ ಅಂತೇಳಿ ಅಶೋಕ ಮಂತ್ರಿ ಹೇಳಿದ ಬೇರೆ, ಇವರು ಹೇಳಿದೆ ಬೇರೆ. ಕನ್ವರ್ಷನ್ ಮಾಡ್ಲಿಕ್ಕೆ ಬಿಡಿ, ಕನ್ವರ್ಷನ್ ಮಾಡದೇ ಒಂದು ಅಧ್ವಾನ ಆಗಿ ಹೋಗಿದೆ. ಇದೆಲ್ಲ ಮಾಡ್ಲಿಕ್ಕೆ ಆಗದವರು ಇವತ್ತು ಏನು ಮಾಡುವ ಸಂದರ್ಭದಲ್ಲಿ, ಅಭಿವೃದ್ಧಿ ಕೆಲಸ ಕಾರ್ಯ ಮಾಡುವ ಸಂದರ್ಭದಲ್ಲಿ ಯಾಕೆ ಕೊಂಕು ಮಾತಾಡಬೇಕು? ಸಹಕಾರ ಮಾಡಲಿ. ನಾವು ತಪ್ಪು ಮಾಡಿದ್ರೆ, ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಡಿದ್ರೆ ಅಥವಾ ಶಾಸಕರ ನಡೆಯಲಿದೆ ತಪ್ಪು ಕಂಡ್ರೆ ಅದಕ್ಕೊಂದು ಟೈಮ್ ಇದೆ. ಈಗ ಅದು 1.5 ತಿಂಗಳಾದಷ್ಟೇ. ಶಾಸಕರು ಹೇಳಿದ್ದಾರೆ, ಅವ್ರು ಏನೋ ಹೇಳಿಲ್ಲ ಬಂದಾಗೆ, ಏನು ನನ್ನ ತಪ್ಪಿರ್ಬೋದು ಇಲ್ಲ ಅಂತ ಹೇಳುದಿಲ್ಲ ಅಂತ ಅವ್ರು ಒಪ್ಕೊಳ್ಳುವಂತ ಒಂದು ಒಳ್ಳೆಯ ಒಂದು ಇದನ್ನು ಹಾಕಿದ್ದಾರೆ. ಮೊನ್ನೆ ಭಾಷಣದಲ್ಲಿ ಹೇಳಿದ್ದಾರೆ,
ನಂದೇನು ತಪ್ಪಿರ್ಬೋದು ಅಂತೇಳಿ. ಯಾಕಂದ್ರೆ ಇದು ಸಹಕಾರಿ ಸಂಘದ ಮೂಲಕ ಬರುವಂತ ಅನುಷ್ಠಾನ ಆಗುವಂತ, ಇದು ನಮಗೆ ಗೊತ್ತಿದ್ದಷ್ಟು ಯಾರಿಗೂ ಗೊತ್ತಿರುವುದಿಲ್ಲ. ಆದರೆ ಅವರು ಫಾರ್ಮರ್ ಆಗಿದ್ದುಕೊಂಡು, ಅದು ಅಲ್ಲದೆ ರಾಜ್ಯದ ಸಹಕಾರಿ ಸಂಘದ ಪ್ರಕೋಷ್ಠದ ಅಧ್ಯಕ್ಷರು ಬಿಜೆಪಿಯ ಯಾರು ಮಠದವರು. ಅವ್ರಿಗೆ ಈ ರಾಜ್ಯದ ವ್ಯವಸ್ಥೆ ಗೊತ್ತಿರಬೇಕಿತ್ತು, ಅವ್ರಿಗೆ ಪುತ್ತೂರಿನ ವ್ಯವಸ್ಥೆನೇ ಗೊತ್ತಿಲ್ಲ, ಈ ಜಿಲ್ಲೆ ವ್ಯವಸ್ಥೆ ಗೊತ್ತಿಲ್ಲ. ಅವರ ರಾಜ್ಯದ ಸಹಕಾರಿ ನಮ್ದು ಅವರ ಪ್ರಕೋಷ್ಠ ಇಲ್ಲದು, ನಾವು ಸಹಕಾರ ಎಂಥದ್ದು ಸಹಕಾರ ಕಾಂಗ್ರೆಸ್ ಅಂತ ಹೇಳ್ತೇವೆ. ಅಲ್ಲ, ಅದು ಅವರು ಸಹಕಾರ ಭಾರತಿ ಅಂತ ನಿಮ್ಗುಂಟು, ನಮ್ದು ಬಿಡಿ, ನಮ್ದು ಅಷ್ಟು ಆಕ್ಟಿವ್ ಆಗಿಲ್ಲ. ಅವರು ಸಹಕಾರಿ ಭಾರತಿ ಅಂತ ಭಾರಿ ಆಕ್ಟಿವ್ ಆಗಿರುವಂಥದ್ದು, ಇವರು ರಾಜ್ಯದ ಪ್ರಕೋಷ್ಠ ಇರುವಂಥದ್ದು. ನಾವು ಬಿಡಿ, ನಾವು ಒಪ್ಕೊಳ್ತೇವೆ. ನಾವೇನು ಕೋಆಪರೇಟಿವ್ ಇದರಲ್ಲೆಲ್ಲ ನಮ್ಮ ಕಾಂಗ್ರೆಸ್ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಅವರೇ ಮಹಾನುಭಾವರು, ಅವರೇ ಇರೋದು. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಮತ್ತೆ ಶಾಸಕರ ಮೇಲೆ ಯಾವ ನೈತಿಕತೆ ಇದೆ ಅಂತ ಹೇಳೋದು ವಿಚಾರವನ್ನ ನಿಮ್ಮ ಗಮನಕ್ಕೆ ತರ್ತಿದ್ದೇನೆ. ಅವರು ನಮ್ಮ ಒಂದು ಒಳ್ಳೆ ಜನಪ್ರತಿನಿಧಿ ಆಗಿದ್ರೆ ಅಥವಾ ರಾಜಕೀಯ ಪಕ್ಷವಾಗಿ ಒಳ್ಳೆ ಕೆಲಸವನ್ನ ಅವ್ರಿಗೆ ಸಹಕಾರ ಮಾಡಬೇಕು. ನಾವು ಮಾಡಿದ್ದೇವೆ. ಅವ್ರು ಪ್ರಥಮ ಶಾಸಕರಾಗಿದ್ದಾಗ ಕೆಲವು ಕಾರ್ಯಕ್ರಮ ಬಗ್ಗೆ ನಾನು ಇದೇ ಪತ್ರಿಕಾಗೋಷ್ಠಿಯಲ್ಲಿ ಅವರನ್ನು ಶ್ಲಾಘನೆ ಮಾಡಿದ್ರೆ ನಾನು ಬೆಂಬಲ ಕೊಡ್ತೇವೆ ಅಂತ ಹೇಳಿದ್ದೇನೆ. ಆ ಬಳಿಕ ಅವರದ್ದು ನಡವಳಿಕೆಯಲ್ಲಿ ಹೇಳಿದಾಗೆ ಮಾಡದ ಕಾರಣ ನಾವು ಟೀಕೆ ಮಾಡ್ತಾ ಬಂದಿದ್ದೇವೆ. ಬಿಜೆಪಿಯವರಿಗೆ ನಾವು ವೇದಿಕೆ ಹೇಳುವಂಥದ್ದು, ನೀವು ಸಪೋರ್ಟ್ ಮಾಡಬೇಕು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ. ಅದಕ್ಕೆ ಬಿಟ್ಟು ಅಲ್ಲಿ ಹೊಟ್ಟೆ ಕಿಚ್ಚಿನಲ್ಲಿ ಏನೆಲ್ಲ ಕೊಂಕು ಮಾತಾಡಿಕೊಂಡು ಕೂತ್ಕೊಳ್ಬಾರ್ದು ಅಂತ ವಿಚಾರ ನಾನು. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಅಲಂಕಾರವಾಗಿಸಲು ನೂತನ ಡಿಸೈನ್ಗಳುಳ್ಳ ಫರ್ನಿಚರ್ಗಳು ಈಗ ಫ್ಯಾಕ್ಟರಿ ಬೆಲೆಯಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಈಗ ಪುತ್ತೂರಿನಲ್ಲಿ ಪ್ರವರ್ತನೆ ಆರಂಭಗೊಂಡಿದೆ. ವಾರ್ಡ್ರೋಬ್ಗಳು, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟ್ಗಳು, ಕಿಚನ್ ಡೈನಿಂಗ್ ಸೆಟ್ಗಳು, ಸ್ಟಡಿ ಟೇಬಲ್ ಗಳಂತಹ ಮುಂತಾದ ಎಲ್ಲ ರೀತಿಯ ಫರ್ನಿಚರ್ ಈಗ ಫ್ಯಾಕ್ಟರಿ ಬೆಲೆಗೆ. ಕನಸಲು ಇಲ್ಲದಂತಹ ಈ ರಿಯಾಯಿತಿ ಬೆಲೆ ಪ್ರಯೋಜನ ಪಡಿಸಿಕೊಳ್ಳಲು ಸಂದರ್ಶಿಸಿ ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಾಹಿಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.